ಏನಾಯಿತಲೆ ಮುತ್ತೋ ಶ್ರೀನಿವಾಸನೇ ನಿನಗೆ ಗೋಕಂದ ಮಗನೇ ಶ್ರೀನಿವಾಸ, ಏನಾಯಿತು ಮಗನೇ? ಏನು ಅದಲ್ಲದೆ ಇದ್ರೆ ರಗಬೇಟೆಗಾಗಿ ಸಕಲನ್ನು ಕೂಡಿಕೊಂಡು ಹೋದವರು ನೀನು ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು, ಆದರೆ ಹೊತ್ತಲ್ಲದ ಹೊತ್ತಿನಲ್ಲಿ ಮಧ್ಯಾಹ್ನದ ಈ ಸಮಯದಲ್ಲಿ ಬಂದು ಈ ರೀತಿಯಾಗಿ ಮಲಗಿಕೊಂಡಿದ್ದೀಯಲ್ಲ ಮಗನೇ. ನಿನ್ನ ಮೈಸ್ಪರ್ಶವನ್ನು ಮಾಡಿ ನೋಡಿದ್ರೆ ಜ್ವರ ಬಾಧೆ ಎನ್ನುವುದೋ ನಿನ್ನ ಪಾಲಿಗಿಲ್ಲ, ಆದರೂ ಮಲಗಿಕೊಂಡಿದ್ದೀಯಲ್ಲ ಮಗನೇ. ಯಾರಿಂದ ಏನಾಯಿತು ಎನ್ನುವುದನ್ನು ಈ ಮಾತೆಯಲ್ಲಿ ಹೇಳಬಾರದು. ಏನು ಅಂತ ಹೇಳುವುದು ತಾಯಿ? ಏನನೆಂಬೆ ಬಕುಳೋ ಅಮ್ಮ ಮಗನೇ, ನಿಮ್ಮಿಂದಲೇ ಅಪ್ಪಣೆ ಹೊಡೆದು ಮೃಗಬೇಟೆಗಾಗಿ ಹೋದವ ನಾನು. ಮೃಗಬೇಟೆಯನ್ನು ಆಡಿದೆ, ಆಯಾಸವಾಯ್ತಮ್ಮ. ಒಂದು ಮರದ ಕೆಳಗೆ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಾ ಇದ್ದೆ. ಆ ಹೊತ್ತಿನಲ್ಲಿ ಸುಂದರ ತರುಣಿಯರೊಳನ್ನು ನೋಡಿದೆ. ಹೌದೇನು? ಹೋಗಿ ಪರಿಚಯವನ್ನು ಕೇಳಿ. ಯಾರವಳು? ತೋಂಡ ದೇಶದ ಆಕಾಶರಾಯ ಹಾಗೂ ಧರಣಿದೇವರ ಮಗಳಂತೆ. ಅವಳ ಹೆಸರು ಪದ್ಮಾವತಿ ಅಂತೆ. ಅವಳನ್ನು ಕಂಡಾಕ್ಷಣ ಈ ಶ್ರೀನಿವಾಸನ ಬದುಕಿನಲ್ಲಿ ಮದುವೆ ಅಂತ ಆಗುತ್ತಿದ್ದೆ. ಅವಳನ್ನೆಂದಾಗಿ ಭಾವಿಸಿದ್ದೇನೆ. ನನಗೊಂದು ಉಪಕಾರ ಮಾಡ್ತೀರಾ? ಏನು ಮಗಳೇ? ತೋಂಡ ದೇಶಕ್ಕೆ ಹೋಗಿ ಕಣ್ಣು ಕೇಳಿಕೊಂಡು ಬನ್ನಿ ಕಂದ. ನೀನಿಂದು ಬಯಸಿದ್ದು ಮಹಾರಾಜರ ಮಗಳನ್ನ. ನಿನ್ನ ಈ ವಿಚಾರವನ್ನು ಕೇಳಿದಾಗ ಸಂತೋಷವಾಯಿತು, ಆದ್ರೆ ನಿನ್ನ ಈ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆನ್ನುವಂತ ಆಸೆ ನನಗೇನು ಇದೆ ಮಗನೇ. ಆದ್ರೆ ನೀನಿಂದು ಮಹಾರಾಜರ ಮಗಳನ್ನು ಬಯಸುತ್ತಾ ಇದ್ದೀಯ. ಅವರ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆ ಆಗಬೇಕು ಅಂತಾದ್ರೆ ಮದುವೆಗಾಗಿ ಹಣ ಬೇಕಲ್ವೇನು ಕಂದ? ಎಷ್ಟು ಬೇಕಾಯ್ತಮ್ಮ? 16,000 ರಾಮ ಟಂಕಿ ಆದ್ರೂ ಬೇಡವೇನು? ಹೌದು, ಆದ್ರೆ ಇಷ್ಟೆಲ್ಲ ಹಣವನ್ನು ಎಲ್ಲಿಂದ ತರುವುದು ಕಂದ? ನಿಮ್ಮ ವಿಚಾರವೇನು ಸರಿ. ಮಗನ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆನ್ನುವಂತ ಕನಸು ಕಾಣ್ತಾ ಇದ್ದೀನಿ. ನಿಮ್ಮ ಕನಸು ಖಂಡಿತ ನೆರವೇರ್ತೇ ತಾಯಿ. ಹೇಗೆ? ನಮ್ಮಲ್ಲಿ ಇಲ್ಲದಿದ್ರೆ ಏನಂತೆ? ಇರುವವರಲ್ಲಿ ಕೇಳೋಣ ನಾವು. ಯಾರು ಕೊಟ್ಟಾರು ಮಗನೇ? ಓ, ಅವರಲ್ಲಿ ಹೋಗಿ ಕೇಳಿದ್ರೆ ಎಷ್ಟು ಕೊಟ್ಟಾರು? 1,000 500 ಕೊಟ್ಟಾರು. ಅದೆಲ್ಲ ಮದುವೆಗೆ ಸಾಕಾದಿಲ್ಲ. 16,000 ರಾಮಟಂಕಿ ಬೇಕು ಅಂತ ಆದ್ರೆ ಯಾರು ಕೊಡ್ತಾರೆ ಮಗನೇ ನಮಗೆ ಈ ಬಡವರಿಗೆ? ಅಮ್ಮ, ಒಬ್ಬರಿದ್ದಾರೆ ಕೊಡುವವರು. ಯಾರು? ನನ್ನ ಮಿತ್ರನಾದ ಕುಬೇರ. ಎಷ್ಟು ಬೇಕಾದ್ರೂ ಕೊಡ್ತಾನೆ. ಸಾಲವಾ? ಮಗನೇ, ಸಾಲವನ್ನು ಮಾಡಬಾರದು ಕಂದ. ಸಾಲಗಾರ ಬಂದು ಕೇಳಿದಾಗ ಶೂಲದಿಂದ ಇರಿದಂತ ಅನುಭವ ಆಗುವುದಿಲ್ಲವೇನು? ಋಣಭಾರ ಬೇರೆ. ಆದ್ರೆ ಆ ಪಡೆದಂತ ಸಾಲವನ್ನು ನೀನು ಹೇಗೆ ತೀರಿಸುತ್ತೀಯ ಮಗು? ಮಾಡಿದಂತ ಸಾಲವನ್ನು ಮರುಪಾವತಿ ಮಾಡುವುದು ಹೇಗೆ ಎನ್ನುವಂತ ಚಿಂತೆ ನಿಮ್ಮನ್ನು ಕಾಡುತ್ತಾ ಇದೆ. ಇವತ್ತು ನಿಮ್ಮ ಮಗ ಶ್ರೀನಿವಾಸ ಬಡವನಾಗಿರಬಹುದು, ಮುಂದೊಂದು ದಿನ ಶ್ರೀಮಂತರಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದಾನೆ. ಹೇಗೆ? 7 ತಿರುವುಗಳುಳ್ಳ ತಿರುವೆನ್ನುವಂತ ಬೆಟ್ಟದಲ್ಲಿ ತಿರುಪತಿಯ ತಿಮ್ಮಪ್ಪನಾಗಿ
ಸಕಲರ ಸಂಕಷ್ಟವನ್ನು ಪರಿಹಾರ ಮಾಡುವಂತ ವೆಂಕಟರಮಣನಾಗಿಯೂ ನಾನು ನೆಲೆಯಾಗದಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಾಣುವುದಕ್ಕಾಗಿ ಅದೆಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ. ಬರುವಾಗ ಕಾಣಿಕೆಯನ್ನು ತರ್ತಾರೆ. ತಂದಂತ ಕಾಣಿಕೆಯನ್ನು ನನ್ನ ದೇವದಲ್ಲಿ ಹುಂಡಿ ಹಾಕ್ತಾರೆ. ಆ ಕಾಣಿಕೆಯಲ್ಲಿ 6ರಲ್ಲಿ 1 ಅಂಶವನ್ನು ಸಮುದ್ರರಾಜನ ಮುಖೇನ ಕುಬೇರ ಸಾಲ ಸಂದಾಯವಾಗುವಂತೆ ನಾನು ನೋಡಿಕೊಳ್ತೇನಮ್ಮ. ಮಗನೇ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆದ್ರೆ ನನಗೊಂದು ಆಸೆ ಉಂಟು. ಏನಮ್ಮ? ಈ ಲೋಕದಲ್ಲಿ ಬಕುಳ ಎನ್ನುವಂತ ಹೆಸರು ಕೊನೆಯ ತನಕ ಸ್ಥಿರವಾಗಿರಬೇಕು ಕಂದ. ಏನಮ್ಮ ನೀವು ನಿಮ್ಮನ್ನು ಈ ಜನ್ಮದಲ್ಲಿ ಅಂತಲ್ಲ 7 ಜನ್ಮದಲ್ಲಿಯೂ ಕೂಡ ಮರೆಯುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ನೀವು ಯಾರು? ಒಂದು ಕಾಲದಲ್ಲಿ ವ್ಯಾಪಾರ ಯುಗದಲ್ಲಿ ನಾನು ಕೃಷ್ಣನಾಗಿದ್ದಾಗ ಯಶೋಧಾಮಾತೆಯಾಗಿ ಬಂದು ನನ್ನ ಲಾಲನೆ ಪಾಲನೆ ಮಾಡಿದವರು ನೀವು. ಆವತ್ತು ಮನನೊಂದು ಒಂದು ಮಾತನ್ನು ಹೇಳಿದ್ದೀರಿ. 16,008 ಮಂದಿ ನೀನು ಮದುವೆಯಾಗಿದ್ದೀಯ ಮಗನೇ. ಒಂದು ಮದುವೆಯನ್ನು ಕಾಣುವಂತ ಯೋಗವಾಗಿ ಮಾತ್ರ ನನ್ನ ಪಾಲಿಗೆ ಸಿಗಲಿಲ್ಲ ಎಂದಾಗಿ ಆವತ್ತು ನಾನು ಕೂಡ ಒಂದು ವಾಗ್ದಾನವನ್ನು ಮಾಡಿದೆ. ಮುಂದೆ ಬರುವಂತ ಕಲಿಯುಗದಲ್ಲಿ ನಿಮಗೆ ಕಲ್ಯಾಣೋತ್ಸವವನ್ನು ತೋರಿಸ್ತೇನೆ ಎಂದಾಗಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಹೆಸರೇ ಸೂಚಿಸುತ್ತದೆ ನೀವು ಬಕುಳ ಮಾತೆ. ಬಕುಳ ಅಂದ್ರೆ ಏನು? ಒಂದು ವಿಶೇಷ ರೀತಿಯಾದಂತ ಪುಷ್ಪ. ಎಲ್ಲ ಪುಷ್ಪಗಳು ಬಾಡಿದ ನಂತರ ಪರಿಮಳವನ್ನು ಬೀರುವುದಿಲ್ಲ. ಬಕುಳ ಪುಷ್ಪ ಹಾಗಲ್ಲ, ಬಾಡಿದ ನಂತರ ಪರಿಮಳವನ್ನು ಬೀರುತ್ತದೆ. ಅದನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡವರಾಗಿದ್ದೀರಿ. ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಮುದ್ದು ಮಗನಾದ ಶ್ರೀನಿವಾಸನಿಗೆ ಯಾವುದೇ ಕಷ್ಟ ಕೋಟಲೆಗಳು ಬರದಿರಲಿ ಅನ್ನುವಂತ ಉದ್ದೇಶದಿಂದ ಕಷ್ಟಪಟ್ಟು ನನ್ನ ಸಾಕಿ ಸಲಹಿದವರು ನೀವು. ಆದ್ದರಿಂದ ಇನ್ನು ಮುಂದಕ್ಕೆ ನಾವು ತಿರುಪತಿಯಲ್ಲಿ ನೆಲೆಯಾದಾಗ ಪದ್ಮಾವತಿಯನ್ನು ಮದುವೆ ಆಗುವಂತ ಸಂದರ್ಭದಲ್ಲಿ ನಿಮ್ಮನ್ನೇ ನನ್ನ ನೆನಪಿಗಾಗಿ ನನ್ನ ಕೊರಳಿನಲ್ಲಿ ಬಕುಳ ಮಾಲಕನಾಗಿ ಧರಿಸಿಕೊಳ್ತೇನಮ್ಮ. ಆದ್ರೆ ಇನ್ನೊಂದು ಆಸೆ ಉಂಟು ತಾಯಿ. ಏನು? ನನ್ನ ಕ್ಷೇತ್ರದಲ್ಲಿ ಕೊಡುವಂತ ಪ್ರಸಾದ ಮಾತ್ರ ಲಡ್ಡು ಪ್ರಸಾದವೇ ಅದೇ ಆಗಬೇಕು. ಯಾಕೆ ಅಮ್ಮ? ಅದೆಷ್ಟು ಭಕ್ತಾದಿಗಳು ತಮ್ಮ ಜೀವನದಲ್ಲಿ ಕಷ್ಟ ಕೋಟಲೆಗಳನ್ನು ಅನುಭವಿಸಿ ತಿರುಪತಿಗೆ ತೀರ್ಥಯಾತ್ರೆಗಾಗಿ ಬರ್ತಾರೆ. ಅಂತವರ ಕಷ್ಟ ಎನ್ನುವ ಕೈಗೆ ಹೋಗಿ ಸುಖ ಎನ್ನುವಂತ ಸಿಹಿ ಸಿಗಬೇಕೆನ್ನುವುದೇ ಆ ಲಡ್ಡು ಪ್ರಸಾದ ಉದ್ದೇಶ ತಾಯಿ. ಮದುವೆ ಮಾಡಿಸಿ ಮಗನೇ, ನಿನ್ನೆಚ್ಚೆಂತೆ ಶ್ರೀನಿವಾಸ ಕಲ್ಯಾಣ ಶುಭದಿಂದ ಸಾಗಲಿ. ಮನೆಯಲ್ಲಿಯೂ ಕಲ್ಯಾಣವಾಗುತ್ತೀರಿ. ಭದ್ರಂ ಶುಭಂ ಮಂಗಳಂ. ಕರಳು